ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸಹಯೋಗದಲ್ಲಿ ಜಿಲ್ಲಾ ಅಮೃತ ರಂಗ ಮಹೋತ್ಸವ ನಗರದ ಕೇಂದ್ರ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಮಾರ್ಚ್ 22 ಮತ್ತು 23ರಂದು ಹಮ್ಮಿಕೊಳ್ಳಲಾಗಿದೆ. ಇದೇ ವೇಳೆ ಕೋರ್ಟ್ ಮಾರ್ಷಲ್ ಹಾಗೂ ದ್ಯಾಟ್ಸ್ ಆಲಿವರ್ ಆನರ್ ಎನ್ನುವ ನಾಟಕಗಳು ಪ್ರದರ್ಶನಗೊಳ್ಳಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವಸ್ತ ಮಂಡಳಿಯ ಸದಸ್ಯ ಹಾಗೂ ನಟ ಮೈಮ್ ರಾಮದಾಸ್ ಅವರು ಮಾರ್ಚ್ 22ರಂದು ಸಂಜೆ 6 ಗಂಟೆಗೆ ರಂಗೋತ್ಸವ ಉದ್ಘಾಟನೆಗೊಳ್ಳಲಿದೆ. ಶ್ರೀ ಕ್ಷೇತ್ರ ಕಟೀಲು ಆನುವಂಶಿಕ ಅರ್ಚಕರಾದ ಹರಿನಾರಾಯಣ ದಾಸ ಅಸರಣ್ಣ ಅವರು ಆಶೀರ್ವಚನ ನೀಡಲಿದ್ದಾರೆ. ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಕೇಂದ್ರ ಹೈಸ್ಕೂಲ್ ಅಸೋಸಿಯೇಷನ್ನ ಕೆ ಗೋಪಾಲಕೃಷ್ಣ ಶೆಟ್ಟಿ ಸೇರಿದಂತೆ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಭಾ ಕಾರ್ಯಕ್ರಮದ ನಂತರ ಸುವರ್ಣ ಪ್ರತಿಷ್ಠಾನ ಮಂಗಳೂರು ಅಭಿನಯದ ಕೋರ್ಟ್ ಮಾರ್ಷಲ್ ಕನ್ನಡ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಅವರು ಹೇಳಿದರು. ಇನ್ನು ಮಾರ್ಚ್ 23ರ ಸಂಜೆ 6 ಗಂಟೆಗೆ ಬಹುಮುಖ ಪ್ರತಿಭೆ ರಂಗಸಂಗಾತಿಯ ಸ್ಥಾಪಕ ಸದಸ್ಯ ದಿವಂಗತ ಭಾಸ್ಕರ್ ನೆಲ್ಲಿತೀರ್ಥ ನೆನಪಲ್ಲಿ ನೀಡಲಾಗುವ ರಂಗಭಾಸ್ಕರ 2022 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದ್ದು, ನಟ ನಿರ್ದೇಶಕ ನಾಟಕಕಾರ ಕೆ ರಾಧಾಕೃಷ್ಣ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಮುಖ್ಯ ಅತಿಥಿಗಳಾಗಿ ಕಲಾ ಪೋಷಕ ಪಿ ಮನೋಹರ್, ವಕೀಲರ ಸಂಘದ ಅಧ್ಯಕ್ಷ ಎನ್ ನರಸಿಂಹ ಸೇರಿದಂತೆ ಮೊದಲಾದ ಗಣ್ಯರು ಭಾಗವಹಿಸಲಿದ್ದಾರೆ. ಸಭಾ ಕಾರ್ಯಕ್ರಮದ ಬಳಿಕ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಅಭಿನಯದ ದ್ಯಾಟ್ಸ್ ಆಲಿವರ್ ಆನರ್ ಕನ್ನಡ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಮೈಮ್ ರಾಮದಾಸ್ ತಿಳಿಸಿದರು. ಈ ಬಾರಿ ಕರ್ನಾಟಕ ನಾಟಕ ಅಕಾಡೆಮಿ ಜೊತೆಗೆ ಅಮೃತ ರಂಗ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. 2 ನಾಟಕಗಳು ಕೂಡ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಅದರಲ್ಲಿ ಒಂದು ನಾಟಕ ಸುವರ್ಣ ಪ್ರತಿಷ್ಠಾನ ಸದಾನಂದ ಸುವರ್ಣ ಅವರು ನಿರ್ದೇಶನ ಮಾಡಿದಂಥ ಒಂದೊಮ್ಮೆ ಬಹಳಷ್ಟು ಪ್ರದರ್ಶನಗಳನ್ನು ಕಂಡಂಥ ಯಶಸ್ವಿ ನಾಟಕ ಕೂಡ ಹೌದು, ಕೋರ್ಟ್ ಮಾರ್ಷಲ್. ಆ ನಾಟಕ ನಡೆಯಲಿಕ್ಕಿದೆ. ಅದು 22ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಆಮೇಲೆ 23ನೇ ತಾರೀಕಿಗೆ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಕಲಾವಿದರುಗಳು ಅಭಿನಯಿಸುವಂಥ ನಾಟಕ ದ್ಯಾಟ್ಸ್ ಆಲ್ ಯುವರ್ ಆನರ್. ಈ 2 ನಾಟಕಗಳು ನಡೆಯಲಿಕ್ಕಿದೆ. 22 ಮತ್ತು 23ರ ಈ 2 ದಿನಗಳ ಕಾರ್ಯಕ್ರಮ ಇದಾಗಿರ್ತದೆ. ಇದರ ಜೊತೆಗೆ ಕಳೆದ 7 ವರ್ಷಗಳಿಂದ ನಾವು ರಂಗಭಾಸ್ಕರ ಪ್ರಶಸ್ತಿಯನ್ನು ದಿವಂಗತ ಭಾಸ್ಕರ್ ನೆಲ್ಲಿತೀರ್ಥ ಅವರ ನೆನಪಿನಲ್ಲಿ ಕೊಡಮಾಡುವ ಪ್ರಶಸ್ತಿ, ಈ ಬಾರಿ 8ನೇ ರಂಗಭಾಸ್ಕರ ಪ್ರಶಸ್ತಿಯನ್ನು ಹಿರಿಯ ರಂಗಕರ್ಮಿ ರಾಧಾಕೃಷ್ಣ ಅವರಿಗೆ ನಾವು ನೀಡುತ್ತಾ ಇದ್ದೇವೆ. ಭೂಮಿಕಾ ಸಂಸ್ಥೆಯಲ್ಲಿ ಬಹಳ ವರ್ಷಗಳಿಂದ ರಂಗಭೂಮಿ ಸೇವೆಯಲ್ಲಿ ಇದ್ದಂಥ ಹಿರಿಯ ಕಲಾವಿದರು ಅವರಿಗೆ ಈ ಬಾರಿ ರಾಧಾಕೃಷ್ಣ ಅವರಿಗೆ ರಂಗಭಾಸ್ಕರ ಪ್ರಶಸ್ತಿಯನ್ನು ನಾವು ಕೊಡಮಾಡ್ತಾ ಇದ್ದೇವೆ. ಸೊ ಇದ್ರ ಜೊತೆಗೆ ಈ 2 ದಿನಗಳ ಕಾರ್ಯಕ್ರಮ ಇದಾಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಿರಿಯ ರಂಗಕರ್ಮಿ ಮತ್ತು ಸಂಗೀತಗಾರ ದಿವಂಗತ ವರದರಾಜ್ ಅವರ ಸಂಸ್ಮರಣೆಯಲ್ಲಿ ಈ 2 ದಿನಗಳ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರುವ ಹಾಗೆ ದಿವಂಗತ ವರದರಾಜ್ ಅವರು ಹಿರಿಯ ಸಂಗೀತ ನಿರ್ದೇಶಕರು. ರಂಗಗೀತೆಗಳಿಗೆ, ರಂಗ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ನಾಟಕಗಳಿಗೆ ಅವರು ಸಂಗೀತವನ್ನು ಕೂಡ ನೀಡಿದವರು, ಪ್ರತಿಭಾನ್ವಿತ ಸಂಗೀತ ವಾದಕ ಕೂಡ ಹೌದು. ಹಾಗಾಗಿ ಅವರ ಒಂದು ಸಂಸ್ಮರಣೆಯಲ್ಲಿ ಈ ಬಾರಿ ನಾವು ವರದರಾಜ್ ಸಂಸ್ಮರಣೆಯಲ್ಲಿ ಕಾರ್ಯಕ್ರಮಗಳು ನಡೀತಿದೆ. ಇನಾಗ್ರೇಷನ್ ಅಂದರೆ ಉದ್ಘಾಟನಾ ಸಮಾರಂಭಕ್ಕೆ ಹರಿನಾರಾಯಣ ದಾಸ ಅಸರಣ್ಣ ಆನುವಂಶಿಕ ಅರ್ಚಕರು ಕ್ಷೇತ್ರ ಕಟೀಲು, ಜೊತೆಗೆ ಮಾನ್ಯ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಹರಿಕೃಷ್ಣ ಪುನೂರು ಅವರು, ಕೇಂದ್ರ ಹೈಸ್ಕೂಲ್ ಅಸೋಸಿಯೇಷನ್ನ ಎಂ ರಂಗನಾಥ್ ಭಟ್ ಅವರು ಕೂಡ ಉಪಸ್ಥಿತರಿರ್ತಾರೆ. 2ನೇ ದಿನದಲ್ಲಿ ಅಂದರೆ ರಂಗಭಾಸ್ಕರ ಪ್ರಶಸ್ತಿಗೆ ಕೊಡಮಾಡುವಂಥ ಸಂದರ್ಭದಲ್ಲಿ 23ನೇ ತಾರೀಕಿಗೆ ಶ್ರೀ ಪಿ ಮನೋಹರ್ ಕಲಾ ಪೋಷಕರು, ನಿವೃತ್ತ ಅಧಿಕಾರಿ ಕರ್ನಾಟಕ ಬ್ಯಾಂಕ್, ಜೊತೆಗೆ ಬಿ ಶಂಕರ್ ಭಟ್ ಹಿರಿಯ ವಕೀಲರು, ಆಮೇಲೆ ವಕೀಲರ ಸಂಘದ ಅಧ್ಯಕ್ಷರಾದಂಥ ನರಸಿಂಹ ಹೆಗಡೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 2 ದಿನಗಳ ಕಾರ್ಯಕ್ರಮ ಆಗಿರ್ತದೆ. ನಾಟಕವನ್ನು ಕೂಡ ಉಣಬಡಿಸುವುದು ನಮ್ಮ ಉದ್ದೇಶ ಆಗಿದೆ. ಕೋರ್ಟ್ ಮಾರ್ಷಲ್ ಮತ್ತು ದ್ಯಾಟ್ಸ್ ಆಲ್ ಯುವರ್ ಆನರ್ 2 ನಾಟಕಗಳು ಕೂಡ ಇರ್ತದೆ. ಈ ವೇಳೆ ಕರ್ನಾಟಕ ನಾಟಕ ಅಕಾಡೆಮಿಯ ಜಿಲ್ಲಾ ಸಂಚಾಲಕ ಎಂಕೆ ಮಠ, ವಿಶ್ವಸ್ತ ಮಂಡಳಿಯ ಸದಸ್ಯರಾದ ಕರುಣಾಕರ್ ಶೆಟ್ಟಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.